ಭಾಳ ಸಂತೋಷ ಆಗ್ತದೆ. ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೋದ ಬಾರಿ ಪ್ರಥಮ ಸ್ಥಾನವನ್ನು ಈ ಸರಿ ಉಳಿಸ್ಕೊಂಡಿದ್ದೀವಿ ನಾವು. 92.12 ಇದ್ದಿದ್ದು ಈ ಸರಿ 98.40 100% ಗಡಿಯತ್ತ ನಾವು ಹೋಗ್ತಿದ್ದೇವೆ. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಮಕ್ಕಳು, ಎಂಕ್ಲೆನ ಜೋಕುಲು ನಮ್ಮ ಮಕ್ಕಳು. ಅವರ ಸಾಧನೆಯಿಂದಾಗಿದೆ. ಅವರನ್ನು ನಾವು ಗುರುತಿಸುವ ಸಲುವಾಗಿ ಟೀಮಲ್ಲಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಡಯಟ್ನಿಂದ ತಾರೇಶ್ ನಾಯಕ್ ಸರ್, ನಮ್ಮ ತಾಲೂಕು ಸಹ ಶಿಕ್ಷಕರ ಸಂಘದ ಅಬ್ರಹಾಂ ಸರ್, ಹಿರಿಯರಾದ ನಮ್ಮ ಶಿವರಾಮ್ ಶರ್ಮಾ ಸರ್ ಹಾಗೂ ನಮ್ಮ ಹರಿಪ್ರಸಾದ್ SSLC ನೋಡಲ್ ಅಧಿಕಾರಿಗಳು. ದಿಸ್ ಈಸ್ ಟೀಮು. ಒಂದು ತಂಡದಲ್ಲಿ ಕೆಲಸ ಮಾಡಿದಾಗ ನಾವೇನು ಪುತ್ತೂರಲ್ಲಿ ಮಿಷನ್ 95+ ಆ ಕನಸು ಕಂಡಿದ್ವಿ, ಇವತ್ತು ಜಿಲ್ಲೆನಲ್ಲಿ ನನಸಾಗಿದೆ. ಅದು ದೊಡ್ಡ ಖುಷಿ. ಆ ಖುಷಿಯ ನೆನಪಾಗಿ ಅನನ್ಯ ಅನ್ನೋ ಒಂದು ಹೆಣ್ಣು ಮಗಳನ್ನು ನಾವಿವತ್ತು ಇಡೀ ಜಿಲ್ಲೆಯ ತಂಡ ಬಂದು ಒಂದು ಅಭಿನಂದನೆ ಆಶೀರ್ವಾದ ಸನ್ಮಾನ ಮಾಡಿದ್ದೇವೆ. ದೊಡ್ಡ ಕನಸು ಇಟ್ಕೊಂಡಿದ್ದಾಳೆ ಹುಡುಗಿ, UPSC ಪರೀಕ್ಷೆ ಅಂತ. ಅದು ಸಕ್ಸಸ್ ಆಗಲಿ, ನಮ್ಮ ಭಾರತೀಯ ಸೇವೆ ಇದರಲ್ಲಿ ಅಧಿಕಾರಿ ಆಗಲಿ ಅಂತ ನಾವು ತುಂಬು ಮನಸ್ಸಿನಿಂದ ನಾವು ಇವತ್ತು ಆಶೀರ್ವದಿಸಿ ಅಭಿನಂದಿಸಿ ಮಾಡ್ತಿದ್ದೇವೆ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಬೇಕು ಫಲಿತಾಂಶದಲ್ಲಿ, ಶೈಕ್ಷಣಿಕವಾಗಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಬಂದಿದ್ದಕ್ಕೆ ತಂದೆ ತಾಯಿಯಂದಿರು ಮತ್ತು ಇಲ್ಲಿನ ಕುಟುಂಬದವರು ಭಾಳ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ ಟಾಪ್ 10 ಮಕ್ಕಳನ್ನು ನಾವು ಭೇಟಿಯಾಗಲಿಕ್ಕಿದೆ. ಒಂದು ಮೆಸೇಜು, ಇಡೀ ಕರ್ನಾಟಕ ರಾಷ್ಟ್ರಕ್ಕೆ ಪಾಸ್ ಆಗಬೇಕು. ನಮ್ಮ ಮಕ್ಕಳಿಗೆ ನಾವು ಕೊಡುವ ಪ್ರೋತ್ಸಾಹ, ಬೆಂಬಲ, ಅವರು ಇನ್ನಷ್ಟು ಉನ್ನತವಾದ ಸಾಧನೆಯನ್ನು ಮಾಡಲಿ ಅಂತ ಇವತ್ತು ಈ ಕೆಲಸ ಮಾಡಿದ್ವಿ. ತೃಪ್ತಿ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಅನನ್ಯ. ನಾನು ಶ್ರೀ ಗಜಾನನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹನುಮಗಿರಿ ಈಶ್ವರಮಂಗಲ ಇದರ ವಿದ್ಯಾರ್ಥಿನಿ. ಈ ಬಾರಿ SSLC ಪರೀಕ್ಷೆಯಲ್ಲಿ 625ಕ್ಕೆ 621 ಅಂಕಗಳನ್ನು ಪಡೆದು ರಾಜ್ಯದಲ್ಲಿ 5ನೇ ರ್ಯಾಂಕನ್ನು ಪಡೆದಿದ್ದೇನೆ. ತುಂಬ ಖುಷಿ ಆಗ್ತುಂಟು. 625 ಬೇಕು ಅಂತ ಹೇಳುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ 621 ಸಿಕ್ಕಿತ್ತು. ತುಂಬ ಖುಷಿ ಉಂಟು. ಸೈನ್ಸಲ್ಲಿ 4 ಮಾರ್ಕ್ಸ್ ಹೋಯಿತು, ಅದು ನನ್ನ ಕೈ ತಪ್ಪಿ ಹೋಯಿತು. ಟೀಚರ್ಸ್ಗಳು ಫಸ್ಟಿಂದಲೂ ನನ್ನ ಮೇಲೆ ತುಂಬ ಹೋಪ್ಸನ್ನು ಇಟ್ಕೊಂಡಿದ್ರು. ಸೊ 4 ಮಾರ್ಕ್ ಓದೋದಕ್ಕೆ ತುಂಬ ಬೇಸರ ಆಗ್ತಾ ಉಂಟು. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟಿಂದಲೂ ಏನೇ ಡೌಟ್ ಕೇಳಿದ್ರು ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾಯಿದ್ರು. ಬೇರೆ ಬೇರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಎಲ್ಲವನ್ನ ಕ್ಲಾಸಲ್ಲಿ ಬಂದು ಡಿಸ್ಕಸ್ ಮಾಡ್ತಾಯಿದ್ರು. ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ನನ್ನ ಪೇರೆಂಟ್ಸ್ ಸಪೋರ್ಟ್ ತುಂಬ ಇತ್ತು. ಏನೇ ಜೆರಾಕ್ಸ್ ಕೇಳಿದರು ಅದನ್ನೆಲ್ಲ ಪ್ರಿಂಟ್ ಮಾಡಿ ಕೊಡ್ತಾಯಿದ್ರು. ಹಾಗೆ ಈ ಶಾಲೆಯಲ್ಲಿ ಕಲಿಕೆ ಅಲ್ಲದೆ ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲೂ ನಾನು ಭಾಗವಹಿಸಿದ್ದೇನೆ. ನಾನು ಅನ್ವೇಷಣಾ ಕ್ಯಾಂಪ್ ಮೈಸೂರು, ಹಾಗೆಯೇ ವಿವೇಕ ವಿದ್ಯಾರ್ಥಿ ಪರೀಕ್ಷೆ, ಅದರಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದೆ. ಹಾಗೆ ನಮ್ಮ ಶಾಲೆಯಿಂದ ಕಲಿಕೆಗೆ ಮಾತ್ರ ಆದ್ಯತೆ ಕೊಡದೆ ಬೇರೆ ಪಠ್ಯೇತರ ಚಟುವಟಿಕೆಗಳಿಗೂ ಕರ್ಕೊಂಡು ಹೋಗ್ತಾಯಿದ್ರು. ಬೇರೆ ಬೇರೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ರು. ಎಲ್ಲದಕ್ಕೂ ತುಂಬ ಸಪೋರ್ಟ್ ಕೊಡ್ತಾಯಿದ್ರು. ಹಾಗೆ ನಾನು ಪರೀಕ್ಷೆಯ ಕೊನೆವರೆಗೂ ನಾನು ಭರತನಾಟ್ಯ ತರಗತಿಗೆ ಹೋಗ್ತಾ ಇದ್ದೆ. ಅಲ್ಲಿಯ ಟೀಚರ್ಸ್ ಕೂಡ ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ನೀ ಕಲಿ, ಎಂತ ಆಗೋದಿಲ್ಲ, ಮೈಂಡ್ ರಿಫ್ರೆಶ್ ಆಗ್ತದೆ, ನೀ ಕ್ಲಾಸಿಗೆ ಬಾ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ನನಗೆ. ಟೀಚರ್ಸ್ ಕೂಡ ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಸ್ಕೂಲಿನ HM ಚಿನ್ಮಯ್ ಸರ್ ಅವರು ನಮ್ಮ ಅಕಾಡೆಮಿಕ್ ಇಯರಿನ ಎಂಡಿಗೆ ಬಂದರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮಗೆ ತುಂಬ ಎಂಕರೇಜ್ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಟಾಪಿಕ್ಸನ್ನು ಹೇಳಿಕೊಟ್ರು. ಅದರಿಂದ ನಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಯಿತು. ಅವರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಇವತ್ತು ಈ ಸಾಧನೆ ಮಾಡಬೇಕಿದ್ರೆ ಅದಕ್ಕೆ ಕಾರಣ ಆದ ನನ್ನೆಲ್ಲ ಟೀಚರ್ಸ್, ಪೇರೆಂಟ್ಸ್ ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಥ್ಯಾಂಕ್ಸನ್ನು ಹೇಳ್ತೇನೆ. ಧನ್ಯವಾದಗಳು. ನನ್ನ ಮಗಳು ಅನನ್ಯ ಇತ್ತೀಚೆಗೆ ನಡೆದಂತಹ SSLC ಪರೀಕ್ಷೆಯಲ್ಲಿ 625ರಲ್ಲಿ 621 ಅಂಕಗಳನ್ನು ಗಳಿಸಿಕೊಂಡು ನಮ್ಮ ಸ್ಟೇಟಲ್ಲಿ ಅವಳು 5ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾಳೆ. ತುಂಬ ಹೆಮ್ಮೆ ಅನ್ನಿಸ್ತದೆ ನಮಗೆ ಅವಳ ಬಗ್ಗೆ. ಮೊದಲಿಂದಲೇ ಹಾಗೆ ಅವಳು ಕಲಿಕೆಯಲ್ಲಿ ಪ್ರಥಮ ಸ್ಥಾನಿಯಾಗಿ ಇದ್ಲು. ಅನಂತರ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ನನ್ನಲ್ಲಿ ಯಾವತ್ತೂ ಹೇಳ್ಕೊಳ್ತಾ ಇದ್ಲು. ಹಾಗೆ ಅವಳು ಕಲಿಕೆ ಮಾತ್ರ ಅಲ್ಲ, ಈ ಥರ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇದ್ಲು. ಅದರಲ್ಲೆಲ್ಲ ಅವಳು ಬಹುಮಾನವನ್ನು ಗಳಿಸಿಕೊಂಡಿದ್ದಾಳೆ. ಹಾಗೆ ಅವಳು ಅದರ ಜೊತೆಗೇನೆ ಭರತನಾಟ್ಯ ತರಗತಿಗೂ ಹೋಗ್ತಾ ಇದ್ಲು. ಅದರಲ್ಲೂ ಜೂನಿಯರ್ ಎಕ್ಸಾಮಲ್ಲಿ ಅವಳು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾಳೆ. ಮಾತ್ರ ಅಲ್ಲ, ಅವಳು ಚಿತ್ರಕಲೆಯಲ್ಲೂ ತುಂಬ ಆಸಕ್ತಿಯನ್ನು ಹೊಂದಿದ್ಲು. ಅದರಲ್ಲೂ ಲೋವರ್ ಗ್ರೇಡ್, ಹೈಯರ್ ಗ್ರೇಡ್ ಪರೀಕ್ಷೆಗಳನ್ನು ಬರೆದು ಅದರಲ್ಲೂ ವಿಶಿಷ್ಟ ಶ್ರೇಣಿಯಲ್ಲಿ ಅವಳು ತೇರ್ಗಡೆಯನ್ನು ಹೊಂದಿದ್ದಾಳೆ. ಹಾಗೆ ಕಲಿಕೆಗೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗುವುದಿಲ್ಲ ಅಂತ ಹೇಳುವುದನ್ನು
ಅವಳು ಇವತ್ತು ಸಾಧಿಸಿ ತೋರಿಸಿದ್ದಾಳೆ. ಹಾಗೆ ಅವಳ ಶಾಲೆಯ ಬಗ್ಗೆ ಹೇಳ್ತಿದ್ರೆ, ನಮ್ಮೂರಿನ ಗಜಾನನ ಶಾಲೆ ಅಂದರೆ ನಮಗೆಲ್ಲರಿಗೂ ಹೆಮ್ಮೆ. ಆ ಶಾಲೆಯ ಆಡಳಿತಾಧಿಕಾರಿಗಳು ಹಾಗೂ ನಿರ್ದೇಶಕರು, ಪದಾಧಿಕಾರಿಗಳು ಹಾಗೆ ಅಲ್ಲಿಯ ಟೀಚರ್ಸ್ ಎಲ್ಲರೂ ಅವಳ ಈ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.